ಸ್ಪಂದನ ಗಲ್ಲಿ ಫುಡ್ ಪ್ರಾಯೋಜಕರು ಮಹಿಮಾ ಕೋಕೋನಟ್ ಆಯಿಲ್, ಸುಭಾಷ್ ನಗರ, ಉಡುಪಿ. ಸ್ಪಂದನ ವಾಹಿನಿ ನೋಡುವಂಥ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಮಹಿಮಾ ಕೋಕೋನಟ್ ಆಯಿಲ್, ಸುಭಾಷ್ ನಗರ, ಶಂಕರ್ಪುರ ಇವರು ಅರ್ಪಿಸುವ ಸ್ಪಂದನ ಗಲ್ಲಿ ಫುಡ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಪ್ರತಿ ಸಿಟಿಯಲ್ಲೂ, ಪ್ರತಿ ಸ್ಟ್ರೀಟಲ್ಲೂ, ಪ್ರತಿ ಫುಡ್ಡಲ್ಲೂ ಏನಾದರೂ ಒಂದು ಸ್ಪೆಷಾಲಿಟಿ ಇದ್ದೇ ಇರ್ತದೆ. ವೀಕ್ಷಕರೇ, ಈಗ ನಾವು ಕರೆಕ್ಟಾಗಿ ಇವತ್ತಿನ ಗಲ್ಲಿ ಫುಡ್ಗೆ ಯಾವುದು ಪ್ಲೇಸ್ ಬೇಕು ಅಲ್ಲಿಗೆ ಬಂದಿದ್ವಿ. ಇದು ಮೂಡಬೆಟ್ಟು, ಅಂದರೆ ಕರೆಕ್ಟ್ ಲೊಕೇಶನ್ ನೋಡಿ, ಶ್ರೀ ಕೃಷ್ಣ ವೃದ್ಧರ ಆಶ್ರಮ, ಮೂಡಬೆಟ್ಟು, ಕೊಡವೂರು. ಇದು ಕೊಡವೂರು ರಸ್ತೆ. ಅಲ್ಲಿ ಇವತ್ತು ಶ್ರೀ ದುರ್ಗಾ ಕ್ಯಾಂಟೀನ್ ಅಂತ ಇದೆ. ನೋಡುವ, ಅಲ್ಲಿ ನಮಗೆ ಆ ದುರ್ಗಾ ಕ್ಯಾಂಟೀನಲ್ಲಿ ಏನೆಲ್ಲ ಸ್ಪೆಷಲ್ ತಿಂಡಿ ಮಾಡ್ತಾರೆ, ಆ ತಿಂಡಿ ಮಾಡುವವರಾದರೂ ಯಾರು, ಹೇಗೆ ಮಾಡ್ತಾರೆ, ಎಲ್ಲನೂ ಡೀಟೇಲ್ ನಿಮಗೆ 1 by 1 ಕೊಡ್ತಾ ಹೋಗ್ತೀನಿ. ಯಾಕೆ ತಡ, ಬನ್ನಿ ದುರ್ಗಾ ಕ್ಯಾಂಟೀನ್ನ ಆ ರುಚಿಯಾದ ತಿಂಡಿ ಏನಿದೆ ಅಂತ ನಿಮಗೆ ಎಲ್ಲನೂ ಹೇಳ್ತೀನಿ. ಫಾಲೋ ಮೀ. ಎಸ್, ವೀಕ್ಷಕರೇ, ಈಗ ನಾವು ಕರೆಕ್ಟಾಗಿ ಲೊಕೇಶನ್ಗೆ ಬಂದಾಗಿದೆ. ಶ್ರೀ ದುರ್ಗಾ ಕ್ಯಾಂಟೀನ್ಗೆ ಬಂದು ಅದರ ಎದುರುಗಡೆ ನಿಂತಿದ್ದೇನೆ. ನೋಡುವ, ಈ ದುರ್ಗಾ ಕ್ಯಾಂಟೀನ್ನ ಮಾಲಕರು. ಮೇಡಮ್, ತಮ್ಮ ಹೆಸರು? ಇಂದಿರಾ ಸುರೇಶ್. ಓಕೆ. ಈ ದುರ್ಗಾ ಕ್ಯಾಂಟೀನ್ನ ಮಾಲಕರಿದ್ದಾರೆ ಇಂದಿರಾ ಸುರೇಶ್. ಓಕೆ ಮೇಡಮ್, ತಾವು ಎಷ್ಟು ವರ್ಷದಿಂದ ಈ ಒಂದು ಕ್ಯಾಂಟೀನ್ ನಡೆಸ್ಕೊಂಡು ಬರ್ತಾ ಇದ್ದೀರಾ? 7 ವರ್ಷದಿಂದ ಕ್ಯಾಂಟೀನ್ ನಡೆಸ್ಕೊಂಡು. 7 ವರ್ಷದಿಂದ ಇದು ಒಂದೇ ಪ್ಲೇಸಲ್ಲಿ ಇದ್ದೀರಾ? ಹಾಂ, ಓಕೆ. ಎಂತೆಲ್ಲ ತಿಂಡಿ ಸ್ಪೆಷಲ್ ಇದೆ ಮೇಡಮ್ ಇಲ್ಲಿ? ಇದು ಈಗ ಸ್ವಲ್ಪ ಈ ಕೊರೋನಾ ಬಂದ ಮೇಲೆ ಗೋಳಿ ಬಜ್ಜಿ ಇದೆಲ್ಲ ಕೈದು ಮಾಡಿದ್ದು. ಇಲ್ಲಿದ್ರೆ ಗೋಳಿ ಬಜ್ಜಿ, ಬಿಸ್ಕುಟ್ ಅಂಬಡೆ, ಕೆಲವೊಮ್ಮೆ ಈರುಳ್ಳಿ ಬಜ್ಜಿ ಎಲ್ಲ ಮಾಡ್ಕೊಂಡು ಬರ್ತೀರಾ? ಓಕೆ. ಈಗ ಶರ್ಬತ್ತು, ಚಟ್ಟಂಬಡೆ, ಗೋಬಿ ಮಂಚೂರಿ. ದಿವಸಕ್ಕೊಂದು ಎಷ್ಟು ವ್ಯಾಪಾರ, ಎಷ್ಟು ಇದು ಪಾರ್ಸೆಲ್ ಹೋಗುತ್ತೆ ಹಂಗೇನಾದರೂ? ಅದು ಹೇಳಲಿಕ್ಕೆ ಆಗುದಿಲ್ಲ. ಕೆಲವೊಮ್ಮೆ 1.5 ಆಗ್ತದೆ, ಕೆಲವೊಮ್ಮೆ 2,000 ಆಗ್ತದೆ. ಹೌದು, ಹಾಗೆ ಹಾಗೆ ಹಾಗೆ. ಅಷ್ಟೇ ಸ್ಟಾರ್ಟಿಂಗ್ 350 ಹೀಗೆಲ್ಲ ಹಾಕೊಂಡಿತ್ತು. ಆದ್ರೂ ನಾವು ಇದು ಮಾಡದೆ ಬಿಡದೆ ಮಾಡ್ತಾ ಬಂತು. ಕೆಲವೊಮ್ಮೆ ನಷ್ಟ ತಗೊಳ್ತಿತ್ತು. ಖಂಡಿತ. ವ್ಯಾಪಾರ ಅಂದಮೇಲೆ ಒಂದ ನಷ್ಟ ಇರ್ತದೆ, ಒಂದ ಲಾಭ ಇರ್ತದೆ, ಎರಡು ಅಲ್ಲ? ಏನಾದ್ರೂ ಒಂದು ಜೀವನ ಹೋಗ್ತಾ ಇರ್ಬೇಕು. ಬಿಡ್ಲಿಲ್ಲ. ಎಲ್ಲರೂ ಹೇಳಿದ್ರು ಇಲ್ಲಿ ಏನಾಗ್ತದೆ, ಇಲ್ಲಿ ಸುಮ್ಮನೆ ನೀವು ಮಾಡುದು, ಇನ್ನು 2-3 ದಿನದ ಬಂದ್ ಮಾಡ್ತೀವಿ ಅಂತ. ಆದ್ರೂ ನಾನು ಇದು ಮಾಡಿದೆ, ಹಠ ಹಿಡಿದು. ಇಲ್ಲಿ ಒಬ್ರು ರಮೇಶ್ ಭಟ್ ಅಂತ ಇದ್ರು, ಅವ್ರ ಪಾಪ ನಮ್ಮ ಅಂಗಡಿಗೆ ಬಂದು ಎಲ್ಲ ಪೂಜೆ ಮಾಡಿ ಕೊಟ್ಟು. ಓಕೆ. ಇಲ್ಲಿನ ಜನಗಳದ್ದೊಂದು ನಿಮ್ಗೆ ಒಂದು ಸಪೋರ್ಟ್ ಇದೆ ಅಲ್ಲ? ಎಲ್ರು ಏನ್ ಸಿಕ್ಕಿದ್ರು ಇಲ್ಲಿ ಒಂದು ದುರ್ಗಾ ಕ್ಯಾಂಟೀನ್ ಅಂತ ಇದೆ, ಅಲ್ಲಿಗೆ ಹೋಗಿ ಎಲ್ಲರೂ ತಿಂತಾರೆ, ಪಾರ್ಸೆಲ್ ತಕೊಂಡು ಹೋಗ್ತಾರೆ. ಹೆಚ್ಚಾಗಿ ನಮ್ಮ ಅಂಗಡಿಗೆ ನಾನ್ ವೆಜ್ ಅಂದ್ರೆ ಇಲ್ಲಿ ಇದು ಮಾಡುದಿಲ್ಲ, ನಾನ್ ವೆಜ್ ಮಾಡಲ್ಲ. ಬ್ರಾಹ್ಮಿನ್ಸ್ ಎಲ್ಲ ನಮ್ಗೆ ಎಲ್ಲ ಕಡೆಯಿಂದ ಇಲ್ಲಿಗೆ ಬಂದು ತಗೊಂಡು ಹೋಗ್ತಾರೆ. ಓಕೆ ಮೇಡಮ್, ಈ ಕ್ಯಾಂಟೀನ್ ತಮ್ಮದು ಎಷ್ಟು ಗಂಟೆಗೆ ಓಪನ್ ಆಗುತ್ತೆ, ಎಷ್ಟು ಗಂಟೆಗೆ ಕ್ಲೋಸ್ ಸಮಯ? 2:30-3 ಗಂಟೆ. ನನ್ನ ಹಸ್ಬೆಂಡ್ ಇದ್ರೆ ಸ್ವಲ್ಪ ಬೇಗ ಮಾಡ್ತಾರೆ, ನಾನಾದ್ರೆ ಅಲ್ಲಿ ಬಂದು ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ತಯಾರು ಮಾಡ್ಕೊಂಡು. ಇದೆಲ್ಲ ಐಟಮ್ ನೀವು ಮನೆಯಿಂದಲೇ ಮಾಡ್ಕೊಂಡು ಬರ್ತೀರಾ, ಇಲ್ಲಿ ಏನೋ ರೆಡಿ ಮಾಡ್ತೀರಾ? ಇಲ್ಲಿ ಅಲ್ಲ, ಇಲ್ಲಿ ಬಿಡುದು ಮಾತ್ರ, ಮನೆಯಲ್ಲೇ ಎಲ್ಲ ತಯಾರು ಮಾಡ್ಕೊಂಡು. ನೀವು ಕೂಡ? ಇದೆಲ್ಲ ನಾವು ಮನೆಯಲ್ಲೇ ನನ್ನ ಹಸ್ಬೆಂಡ್ ಮಾಡೋದು. ಹಸ್ಬೆಂಡ್ ಮಾಡೋದು. ಅವರು ಎಂತ ಕೆಲಸ ಮಾಡ್ತಾರೆ ಇಲ್ಲಿ? ಆಭರಣ ಮೋಟರ್ಸ್ ಅಲ್ಲಿ ಸೆಕ್ಯೂರಿಟಿ ಆಗಿ 13 ವರ್ಷ. ಅವರು ಅಲ್ಲಿದ್ದಾರೆ. ಅವರನ್ನು ಬಿಡುವಿನ ಸಮಯದಲ್ಲಿ ಅವರು ಇಲ್ಲಿ ಕೂಡ ಬರ್ತಾರೆ, ಇದಕ್ಕೆ ಬೇಕಾದ ಐಟಮ್ ಎಲ್ಲ ರೆಡಿ ಮಾಡಿ ಕೊಡ್ತಾರೆ. ಓಕೆ ಮೇಡಮ್, ಈ ಉದ್ಯೋಗವನ್ನು ತಾವು ಮಾಡಲು ಒಂದು ಪ್ರೇರಣೆ ಯಾರಾದರೂ ಇದ್ದಾರಾ? ಯಾಕಂದ್ರೆ ಅವರು ಮುಂಚೆ ಮಾಡ್ಕೊಂಡಿದ್ರು ಇಲ್ಲಿ ಉಡುಪಿ ಸಿಟಿ ಬಸ್ ಸ್ಟ್ಯಾಂಡ್. ನಾವು ಮುಂಚೆ ತುಂಬಾ ಕಷ್ಟದಲ್ಲೆಲ್ಲ ಇತ್ತು, ಆವಾಗ ಅದನ್ನು ಮಾಡಿದ್ರು. ಆಮೇಲೆ ಲಾಸ್ ಆಯಿತು. ಅವರು ಅಷ್ಟು ಇದು ಮಾಡಲಿಲ್ಲ, ಅವ್ರಿಗೆ ಅಷ್ಟು ಇದಿಲ್ಲ. ನಾನೇ ಕಡೆಗೆ ಇದನ್ನು ಮಾಡುವ ಅಂತ ಹೇಳಿ ನಾನೇ ತುಂಬ ಇದು ಮಾಡಿ, ಬೇಡ ಹೇಳಿದ್ರು. ಇಲ್ಲಿ ಎಲ್ಲರೂ ಹೇಳಿದ್ರು, ಅದು ನಮ್ಮ ಮನೆಯವರೆಲ್ಲ ಹೇಳಿದ್ರು ಬೇಡ, ಇಲ್ಲಿ ಆಗುದಿಲ್ಲ. ನಾನು ಮಾತ್ರ ಹಠ ಹಿಡಿದು ನನಗೆ ಸ್ವಂತ ದುಡಿಮೆ ಮಾಡಬೇಕು ಬೇಕು ಅಲ್ಲ? ಸ್ವಂತ ದುಡಿಮೆ ಮಾಡಿ ಸ್ವಲ್ಪ ಸಿಕ್ಕಿದ್ರು ಕೂಡ ಅದೊಂದು ಸಾಕು ನಮಗೆ. 700 ಆಗ್ತದೆ. ಈಗ ಮೊನ್ನೆ ಎಲ್ಲ ಪಿತೃಪಕ್ಷ ಸ್ವಲ್ಪ ಕಡಿಮೆ, ಆದ್ರೂ ನಾವು ಹೇಳ್ತೇವೆ ಇಷ್ಟ ಆಯ್ತಲ್ಲ ಸಾಕು. ಅದೇ ಹಸ್ಬೆಂಡ್ ಹೇಳ್ತಾರೆ, ನಿಂಗೆ ಸ್ವಲ್ಪ ಕೊಟ್ಟರು ಏನು ಇದಿಲ್ಲ ಅಲ್ಲ, ಅಷ್ಟೇ ಸಾಕು, ನಮ್ಗೆ ಕೊಡ್ತಾರೆ. ಖಂಡಿತ. ಇಲ್ಲಿ ಜಾಸ್ತಿ ಮೂವ್ಮೆಂಟ್ ಯಾವುದು ನಿಮ್ದು? ಇಲ್ಲಿ ಸೇಲ್ ಆಗೋದು, ಜನಗಳು ತಕೊಂಡು ಹೋಗೋದು ಗೋಬಿ ಮತ್ತೆ ಚಟ್ಟಂಬಡೆ ಅದೇ. ಓಕೆ, ಅದು ಎರಡನ್ನೇ ಜಾಸ್ತಿ ಮಾಡ್ತೀರಾ? ಹೇಗೆ ರೇಟ್ ಎಲ್ಲ ಹೇಗೆ ಇಡ್ತೀರಾ? ಚಟ್ಟಂಬಡೆ ಸ್ಟಾರ್ಟಿಂಗ್ ಇಂದಲೂ 5, ಈಗಲೂ ಅಷ್ಟೇ. ಗೋಬಿ 5 ರೂಪಾಯಿ. 5 ರೂಪಾಯಿ ಎಷ್ಟು? ಒಂದ ಎರಡ?
ಒಂದು ಚಟ್ಟಂಬಡಿಗೆ 5 ರೂಪಾಯಿ. ಹೌದು. ಪ್ಲೇಟಲ್ಲಿ ಎಷ್ಟು ಬರುತ್ತೆ? ಪ್ಲೇಟ್ ಅಂದರೆ 10 ರೂಪಾಯಿಗೆ 2. ಓ 10 ರೂಪಾಯಿಗೆ 2. ವೀಕ್ಷಕರೇ ಕೇಳಿದ್ರಲ್ಲ, ಚಟ್ಟಂಬಡೆ ತಿನ್ಬೇಕಿದ್ರೆ ನಿಮಗೆ ದಯವಿಟ್ಟು ಇದು ಮದ್ದು ಕೊಡವರಲ್ಲ, ಮೂಡಬೆಟ್ಟು ಕೊಡವರು. ಓಕೆ, ಚಟ್ಟಂಬಡೆ ತಿನ್ಬೇಕಿದ್ರೆ ಮೂಡಬೆಟ್ಟು ಕೊಡವೂರಿಗೆ ಬನ್ನಿ. ಒಂದು ಚಟ್ಟಂಬಡೆಗೆ 5 ರೂಪಾಯಿ, ಒಂದು ಪ್ಲೇಟಲ್ಲಿ 2 ಬರ್ತದೆ 10 ರೂಪಾಯಿಗೆ. ಮೇಡಮ್ ಗೋಬಿಗೆ ಎಷ್ಟು? 40. ಗೋಬಿಗೆ ಗೋಬಿ ಎಲ್ಲ ರೇಟ್ ಜಾಸ್ತಿ ಆಗಿದೆ. ಎಣ್ಣೆ ನಾವು ಎಣ್ಣೆ ಹಾಕೋದು ಸನ್ಫ್ಲವರ್ ಎಣ್ಣೆ. ಅದು ಎಲ್ಲರೂ ಹೇಳ್ತಾರೆ. ಈಗ ನನ್ನ ತಮ್ಮನ ಅಂಗಡಿಯಿಂದ ನಾನು ತರುವುದು, ಕುಮಾರ್ ಅಂತ ಸೊಸೈಟಿಯಲ್ಲಿದ್ದಾರೆ. ಅವನು ಸ್ವಲ್ಪ ಹೋಲ್ಸೇಲ್ ಅಲ್ಲಿ ಸ್ವಲ್ಪ ಕಮ್ಮಿ ತರುವುದು. ಆದ್ರೂ ಅವನು ಹೇಳ್ತಾನೆ ಪಾಮ್ ಆಯಿಲ್ ಎಣ್ಣೆ. ನಾನು ಹೇಳಿದೆ ಅದು ಒಂದು ಸರಿಗೆ ಇದು ಮಾಡಿದ್ಮೇಲೆ ನಾವು ಸ್ವಲ್ಪ ಎಲ್ಲರದ್ದು ಸ್ವಲ್ಪ ಇದು ನೋಡೋದು ಜಾಸ್ತಿ ಹೆಲ್ತಿನ ವಿಷಯದಲ್ಲಿ ನಮ್ಗೆ ಅಲ್ಲಿ ಬೇರೆಯವರದು ಒಂದೇ ಶುದ್ಧ ತೆಂಗಿನ ಎಣ್ಣೆ. ಮತ್ತೆ ನಿಮ್ಮದು ಈ ಜೀವನ ಒಂದು ಹೇಗಿತ್ತು ಹಿಂದೆ? ಅಂದ್ರೆ ನಾವು ಬಾಡಿಗೆ ಮನೆಯಲ್ಲಿರೋದು, ಬಾಡಿಗೆ ಮನೆಯಲ್ಲಿ ಈಗಲೂ 22 ವರ್ಷ ಅಲ್ಲ. ನಾವು ಇದೇ ಊರಂದ್ರೆ ನನ್ನ ತಾಯಿನೂರು ಆಗ್ತದೆ. ಓಲಿ ಸ್ವಲ್ಪ ದೂರ ಉಂಟು. ತಮ್ಮಂದಿರು ಅಂದ್ರೆ ನಮ್ಮ ತಂದೆ ತಾಯಿ ಸ್ವಲ್ಪ ಬೇಗ ತೀರಿ ಹೋಯ್ತು. ತಂದೆ ಫಸ್ಟಿಗೆ ತೀರಿ ಹೋದ್ರು, ತಾಯಿ ಟೀಚರ್ ಆಗಿದ್ರು. ಆದ್ರೆ ನಾವೆಲ್ಲ ಹೆಣ್ಣು ಮಕ್ಕಳು ಜಾಸ್ತಿ, ಅವರಿಗೆಲ್ಲ ಮದುವೆ ಮಾಡಿ ಕೊಟ್ಟು ಇದಾಗುವಾಗ ಮತ್ತೆ ನನ್ನ ತಮ್ಮಂದಿರೇ ನಮ್ಗೆಲ್ಲ ಮದುವೆ ಮಾಡಿ ಕೊಟ್ಟರು. ಈಗ ಸ್ವಲ್ಪ ಜಾಗ ಇರುವುದು, ಅದ್ರಲ್ಲಿ ನಮ್ಗೆ ಕೊಟ್ಟ ಹೆಣ್ಣು ಕುಲದವರೆಗೆ ನಾವು ಗಾಣಿಗ ಸಮಾಜದ. ಅದಕ್ಕೋಸ್ಕರ ಬಾಡಿಗೆ ಮನೆಯಲ್ಲಿ ಉಂಟು. ಆದ್ರೆ ನಮ್ಮ ಗಂಡನು ಹಾಗೆ ಬಾಡಿಗೆ ಮನೆಯವರೇ. ನಮ್ಮ ಮನೇಲಿ ಕೇಳಿದ್ರು, ನೀನು ಮದುವೆ ಆಗ್ತೀಯ ಬಾಡಿಗೆ ಮಾಡಿಲ್ಲ ಅಂತ ಹೇಳಿ. ಅವರು ಒಳ್ಳೇದೇ ತುಂಬ. ಅವರು ನಾವೊಂದು ಟೈಮಿಗೆ ಕಷ್ಟ ಅಂದ್ರೆ ನನ್ನ ಹಸ್ಬೆಂಡ್ ಏನೆಲ್ಲ ತೋಡಿದ್ದೆಲ್ಲ ಕೆಲಸ ಮಾಡಿ ನಮ್ಮನ್ನು ಗಂಡ ನನ್ನ ಮಗ ಈಗ ಅವನು ಬಿಕಾಮ್ ಆಯ್ತು, ಆಭರಣ ಬಿಕಾಮ್ ಆಗಿದೆ. ಇನ್ನೊಂದು 2 ಪರೀಕ್ಷೆ ಕಟ್ಲಿಕ್ಕೆ ಉಂಟು. ತೆಂಕನಡಿಯೂರಲ್ಲಿ ಕಲ್ತದ್ದು. ಆದ್ರೂ ಕೂಡ ಮೇಡಮ್ ಕಷ್ಟ ಬಂದ್ರೂ ಕೂಡ ಕಡೆಗೆ ನಮ್ಗೆ ಒಂದು ಇಷ್ಟ ಅಂತ ಸಿಗ್ತದೆ. ಯಾವಾಗ್ಲೂ ಆ ದೇವರು ನೋಡುವವನೊಬ್ಬ ಮೇಲೆ ಕುತ್ಕೊಂಡು ನೋಡ್ತಾ ಇರ್ತಾನೆ, ಏನೆಲ್ಲ ಮಾಡ್ತಾರೆ ಜನಗಳು, ಯಾರು ಕಷ್ಟದಲ್ಲಿದ್ದಾರೆ, ಯಾರು ಇಷ್ಟದಲ್ಲಿದ್ದಾರೆ ಅಲ್ಲ ಎಲ್ಲ. ಇದು ಚಟ್ಟಂಬಡೆ ರೆಡಿ ಆಯ್ತಲ್ಲ? ಈಗತ್ತು ಬೇಗ ಖಾಲಿ ಆಯ್ತು ಚಟ್ಟಂಬಡೆ, ಇಷ್ಟೇ ಇದು. ಹೌದಾ? ಆಮೇಲೆ ಅದೇ ಎಲ್ಲ ಬಾಡಿಗೆ ಮನೆಯಲ್ಲೇ ಉಂಟು. ನಮ್ಮ ಗಂಡನ ಮನೆಯಿಂದ ಎಲ್ಲ ಜಾಗ ಎಲ್ಲ ಮೋಸ ಮಾಡಿದ್ರು, ಎಲ್ಲರೂ ಇದೇ ಮಾಡಿದ್ರು. ತಾಯಿ ಮನೆಯಲ್ಲಿ ಪಾಪ ಹೆಚ್ಚಿಲ್ಲ ಅಂತ ಏನು ಅನುಕೂಲ ವಸ್ತ್ರ ಅಂತ ಏನಲ್ಲ. ಈಗ ಅನುಕೂಲ ವಸ್ತ್ರ ಅಂತ ಏನಿಲ್ಲ, ಸಾಧಾರಣ ಮಟ್ಟಿಗೆ ಅಡ್ಡಿಲ್ಲ. ನಮ್ಮನ್ನೆಲ್ಲ ಮದುವೆ ಮಾಡಿ ಕೊಟ್ಟ ಮೇಲೆ ಪುನಃ ಅವ್ರ ಹತ್ರ ನಾವು ಹೋಗಿ ಇದು ಮಾಡೋದು ಸರಿಯಲ್ಲ. ಕಷ್ಟದಲ್ಲಿರುವಾಗ ಎತ್ತಿ ಹಿಡ್ದದ್ದೇ ಅವರಿಬ್ಬರು ಅಣ್ಣ ತಮ್ಮ. ಅದ್ರಲ್ಲಿ ಸಣ್ಣ ತಮ್ಮ ತುಂಬಾ ಇದು ಮಾಡಿದ್ದಾನೆ. ಈಗಲೂ ಹಾಗೆ ಒಡ ಹುಟ್ಟಂದ್ರೆ ಅವನಿಗೆ ತುಂಬಾ ಅಲ್ಲ ಅದೊಂದು ಪ್ರೀತಿ ಯಾವಾಗ ಅವಂದ್ರೆ ಆಯ್ತು ಅವನ ವಿಷಯ. ಮೇಡಮ್ ತಮ್ಮದು ಹವ್ಯಾಸಗಳು ಏನಾದ್ರೂ ಇದೆ? ಹವ್ಯಾಸ ರಂಗೋಲಿ ಹಾಕುದು, ದೇವರದ್ದು ಇದು ಜಾಸ್ತಿ. ಪದ್ಯ ಸಂಗೀತದಲ್ಲಿ ಜೋರ್. ಪದ್ಯ ಅಂದ್ರೆ ಯಾವುದು? ಯಾವ ಪದ್ಯ ಬೇಕಾದ್ರು. ಭಜನೆ ಕಮ್ಮಿ. ಭಜನೆ ಮುಂಚೆ ಮಾಡ್ಕೊಂಡಿದ್ದೆ, ಆದ್ರೆ ಈಗ ಅಂಗಡಿ ಶುರು ಆದ್ಮೇಲೆ ಎಲ್ಲ ಕೈ ಭಜನೆ ಸ್ವಲ್ಪ ಕಡಿಮೆ ಆಗಿದೆ. ಆಮೇಲೆ ಇದು ಫಿಲ್ಮ್ ಇದ್ದು ಇದೆಲ್ಲ ಹಾಕಿ ಎಲ್ಲ ಹಾಕಿ ಪದ್ಯ. ನೆಚ್ಚಿನ ಗೀತೆ ಯಾವುದು? ಕರ್ಪೂರದ ಗೊಂಬೆ. ವೀಕ್ಷಕರೇ, ದುರ್ಗಾ ಕ್ಯಾಂಟೀನ್ನಲ್ಲಿ ಸಖತ್ತಾಗಿರೋ ತಿಂಡಿ ಎಲ್ಲ ಮಾಡ್ತಾರೆ. ಅದ್ರ ಜೊತೆ ನಮಗೊಬ್ಬರು ಗ್ರಾಹಕರು ಇದ್ದಾರೆ, ಕೇಳುವ ಅವ್ರ ಜೊತೆ ಏನೆಲ್ಲ ಅವ್ರು ತಿಂದಿದ್ದಾರೆ, ಇಲ್ಲಿ ಅವರ ಯಾವುದು ಫೇವ್ರೆಟ್ ತಿಂಡಿ ಎಲ್ಲಾನು ಕೇಳುವ. ಓಕೆ ಸರ್, ನಮಸ್ಕಾರ. ತಮ್ಮ ಹೆಸರು? ಕರುಣಾಕರ್. ಸರ್, ಈ ದುರ್ಗಾ ಕ್ಯಾಂಟೀನ್ನಲ್ಲಿ ನಿಮಗೆ ಹೇಗೆ ಆಗ್ತದೆ ತಿಂಡಿ? ಒಳ್ಳೇದಾಗ್ತದೆ. ಇವತ್ತು ಮತ್ತೆ ವಡೆ ಮಾಡ್ತಾರೆ, ಓಕೆ, ವಡೆ ಸೂಪರ್ ಆಗ್ತದೆ. ತಾವು ಇಲ್ಲಿ ಬಂದು ತಿಂದು ಇಲ್ಲೇ ತಿಂತೀರಾ, ಮನೆಗೆ ಕೂಡ ಏನಾದರೂ ತಗೊಂಡು ಹೋಗ್ತೀರಾ? ಇಲ್ಲಿ ಒಮ್ಮೆ ತಿನ್ನೋದು, ಮತ್ತೆ ಜಾಸ್ತಿ ಪಾರ್ಸೆಲ್ ತಗೊಂಡು. ಹೌದಾ? ಒಂದು ಎಷ್ಟು ಪ್ಲೇಟ್ ತಗೊಂಡು ಹೋಗ್ತೀರಾ? ಒಂದು 5-10 ಹಾಗೆ ಏನಾದರೂ? ಇಲ್ಲ, 2-3
4 ಪ್ಲೇಟ್ ತನಕ 4 ಪ್ಲೇಟ್. ಹಾಗಾದ್ರೆ ಮನೆಯಲ್ಲಿ ನೀವು 4 ಜನ ಇರೋದು. ಓಕೆ, 4 ಜನ ಇದ್ರಿಂದ 4 ಪ್ಲೇಟ್. ಓಕೆ, 4 ಪ್ಲೇಟ್. ಮತ್ತು ಇವರು ಯಾಕಂದ್ರೆ ಬೇರೆ ಕಡೆ ಹೋದರೆ ಈ ಗಂಡಸರು ಎಲ್ಲ ಇರ್ತಾರೆ. ಈಗ ಚೈನೀಸ್ ಫಾಸ್ಟ್ ಫುಡ್ ಎಲ್ಲ ಮೂಮೆಂಟ್ ಜಾಸ್ತಿ ಆಗಿದೆ. ಇಲ್ಲಿ ಇವರು ಹೆಂಗಸರು. ನಿಮಗೆ ಇರೋದೊಂದು ಫುಡ್ ಹೇಗೆ ಆಗ್ತದೆ? ಇವರು ಹೆಂಗಸರು ಇದು ಮಾಡಿದ್ರೆ ನನಗೆ ಬರೀ ಖುಷಿ ಆಗ್ತದೆ. ಈಗ ಫಾಸ್ಟ್ ಫುಡ್ ಈಗ ನೇಪಾಳಿಯವರೆಲ್ಲ ಮಾಡೋದಕ್ಕಿಂತ ಇವ್ರದ್ದು ಟೇಸ್ಟ್ ಒಳ್ಳೇದಂತ ಅಲ್ಲ, ಪ್ಯೂರ್. ನಮ್ಗೆ ಏನು ಕಲಬೆರಕೆ ಅಲ್ಲ, ಕಲಬೆರಕಿಲ್ಲ. ಇವರು ಸಾಸ್ ಎಲ್ಲ ಮಾಡೋದು ಮನೆಯಲ್ಲೇ ಮಾಡಿ ತರ್ತಾರೆ. ಮನೆ ಹತ್ತಿರ ಉಂಟು, ಹಾಗಾಗಿ ನಾವು ಹತ್ತಿರದವರಾಗಿ ನಮಗೆ ಗೊತ್ತುಂಟು ಎಲ್ಲ ಅಲ್ಲ. ಓಕೆ, ಹಾಗಾಗಿ ಬಂದು ಪಾರ್ಸಲ್ ತಗೊಂಡು ಹೋಗೋರೆ ಜಾಸ್ತಿ 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 ಜಾಸ್ತಿ. ಓಕೆ, ಹಾಗೆ ವೀಕ್ಷಕರೇ ಕೇಳಿದ್ರಲ್ಲ, ತುಂಬಾ ಸಖತ್ತಾಗಿರುವಂಥ ತಿಂಡಿ ಮಾಡ್ತಾರೆ ಅಂತೆ. ಇವರು ಕೂಡ ಅಷ್ಟೇ, ಮನೆಯಲ್ಲಿ 4 ಜನ ಇದ್ದರೆ ಅವ್ರು 4 ಪ್ಲೇಟ್ ತಗೊಂಡು ಹೋಗ್ತಾರೆ. ಯಾಕಂತ ಹೇಳಿದರೆ ಅಲ್ಲಿ ಏನಾದರೂ ಜಗಳ ಆಗುತ್ತೆ ಅಂತ ಹೇಳಿ ಅಲ್ಲ ಸರ್. ಇಲ್ಲದ್ರೆ ನೀವೊಂದು 5 ಪ್ಲೇಟ 6 ಪ್ಲೇಟ 10 ಪ್ಲೇಟ ತಗೊಂಡೋದ್ರೆ ತಿನ್ನುವವರು ಇರ್ತಾರೆ ಮನೆಯಲ್ಲಿ. ಆದರೆ ಅಲ್ಲಿ ಸ್ವಲ್ಪ ನೀವೊಂದು ಗೋಬಿ ತಗೊಂಡು ಹೋದರೆ, ಅಂಬಡಿ ತಗೊಂಡು ಹೋದರೆ, ಇನ್ನೊಂದು ಬಟಂಬಡಿ ತಗೊಂಡು ಹೋದರೆ ಅವು ಇಂಕು ಬೋಡಿಯ ಒಂದು ಅಲೆ ಬೋಡಿಯ ಅವು ಬೋಡಿಯ ಅಲ್ಲಿ ಚೂರಿರೇ ಕೂಡ ಗರ್ವ ಅರ್ಪುಂಡು. ಐಕೆ ಲೆಕ್ಕದ 4 ಪ್ಲೇಟ್ ಬಸವಂಡ ತಿನ್ಪುನಾಗಲೇ ಕರೆಕ್ಟ್ ಉಪ್ಪು 4 ಜನಕ್ಕೂ ಐತಿದ್ದೆ. ನಾನು ನಿಕ್ಕೊಂದು ನಿಕ್ಕ ಉಂದಲೆಗ್ ಮೊಲೆಗ್ ಬಂದ ಆತಿ ಕೊರ್ದು ಮನೆ ಬಂದೆ ಗುಲ್ಲಲಿ ಬೊಗೊಂದಿನ ಬೋರ್ಡ್ ಚೇಂಜ್ ಮಲ್ಪೋಲಿ. ಇನ್ನು ಚಟ್ಟಂಬಡೆ ಪಸಂ ಬೋರ್ಡ ಎಲ್ಲ ಗೋಬಿ ಪಸಂ ಬೋಲಿ. ಮೇಡಮ್, ತಮ್ಮ ಹವ್ಯಾಸಗಳು ಏನೇನಿದೆ? ಸಂಗೀತ. ಸಂಗೀತ ಸಂಗೀತ ತುಂಬ ಯಾವುದು? ಫಿಲ್ಮಿಯಾ? ಫಿಲ್ಮು, ಭಕ್ತಿಗೀತೆ ಎಲ್ಲ. ಎಲ್ಲ. ಈಗ ನಿಮ್ಮ ನೆಚ್ಚಿನ ಒಂದು ಸಂಗೀತ ಯಾವುದಿದೆ? ಸಾಂಗ್ಸ್ ಏನಾದ್ರು ಯಾವುದು? ನಾಗರಾವ್ ಸಿನಿಮಾ. ಕರ್ಪೂರದ ಗೊಂಬೆ. ನಾಗರಾವ್ ಸಿನಿಮಾದಿಂದ ಕರ್ಪೂರದ ಗೊಂಬೆ. ಓಕೆ, ಆ ಕರ್ಪೂರದ ಗೊಂಬೆ ಸ್ವಲ್ಪ ಹಾಡಿ. ಕರ್ಪೂರದ ಗೊಂಬೆ ನಾನು, ಮಿಂಚಂತೆ ಬಳಿ ಬಂದೆ ನೀನು. ಕರ್ಪೂರದ ಗೊಂಬೆ ನಾನು, ಮಿಂಚಂತೆ ಬಳಿ ಬಂದೆ ನೀನು. ನಿನ್ನ ಪ್ರೇಮ ಜ್ವಾಲೆ ಸೋಕೆ ನನ್ನ ಮೇಲೆ, ಕರಗಿ ಕರಗಿ ನೀರಾದೆ ನಾನು. ಎಸ್, ಒಳ್ಳೆ ಅದ್ಭುತವಾದ ಒಂದು ಕಂಠ. ಕರ್ಪೂರದ ಬೊಂಬೆ ನಾನು ಅಲ್ಲ. ಹೀಗೆ ಬೇರೆ ಯಾವುದಾದ್ರೂ ಇದೆಯಾ ಏನಾದರೂ? ನೆನಪಿಗೆ ಬರಲ್ಲ. ಯಾಕಂತ ಹೇಳಿದ್ರೆ ಎಂತಾದ್ರೂ ಕೆಲಸ ಮಾಡುವಾಗ ಏನಾದರೂ ಈ ಸಾಂಗ್ಸ್ ಹಾಡಿ 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 ಅದೇ ಟೈಮ್ ಪಾಸ್. ಯಾಕಂತ ಹೇಳಿದ್ರೆ ನೀವು ಇಲ್ಲಿ ಒಬ್ಬರೇ ಇರೋದು. ಈಗ ನೀವು ಏನಾದರೂ ಒಂದು ಈ ಗೋಬಿ ಫ್ರೈ ಮಾಡುವಾಗ ಎಂತಾದರೂ ಮಾಡುವಾಗ ಏನಾದರೂ ಒಂದು ಸಾಂಗ್ ನಮ್ಮ ಮನಸ್ಸಿಗೆ ಇಷ್ಟವಾದದ್ದು ಒಂದು ಹಾಡ್ತಾ. ಯಾಕಂದ್ರೆ ಇಲ್ಲಿ ಏನಿಲ್ಲ, ಈಗ ಕೆಲವರು FM ಇರ್ತಾರೆ, ಸ್ಟೀರಿಯೋ ರೆಕಾರ್ಡರ್ ಇರ್ತಾರೆ, ಏನಿಲ್ಲ. ಇದು ನಿಮ್ಮ ನೀವೇ ಒಂದು ರೆಕಾರ್ಡ್, ಹೌದಲ್ವಾ? ನೀವೇ ಒಂದು FM, ಹೌದಲ್ವಾ? ನೀವು ಏನಾದರೂ ಒಂದು ಹೇಳಿದ್ರೆ ಅದು ಸಖತ್ತಾಗಿರ್ತದೆ. ಇನ್ನೊಂದು ಹೇಳಿ, ಒಳ್ಳೇದು. ಕನಕನಿಗೊಲಿದ ಗೋವಿಂದ, ನಮ್ಮನ್ನು ಕಾಯೋ ಮುಕುಂದ, ನಮ್ಮನ್ನು ಕಾಯೋ ಮುಕುಂದ. ಸಂಸಾರವೆಂಬ ಸಾಗರದಲ್ಲಿ ಮತಿಕದು ಕಡಗೋಲ ಹಿಡಿಯುವೆಯ, ಹಗ್ಗವ ಹಿಡಿದು ಭಕ್ತನ ಸೆಳೆದು ಮುಕ್ತಿಯ ತೀರಕ್ಕೆ ಒಯ್ಯುವೆಯ. ಕನಕನಿಗೊಲಿದ ಗೋವಿಂದ, ನಮ್ಮನ್ನು ಕಾಯೋ ಮುಕುಂದ, ನಮ್ಮನ್ನು ಕಾಯೋ ಮುಕುಂದ. ಓಕೆ ಮೇಡಮ್, ಈಗ ನೀವು ಈ ಗೋಬಿ ಮಾಡ್ತೀರಾ, ಈ ಪಾರ್ಸೆಲ್ ನಿಮ್ಗೆ ಈಗ ಫೋನ್ ಮಾಡಿ ಹೇಳಿದ್ರೆ ಹೇಗೆ ರೆಡಿ ಮಾಡಿ ಇಡ್ತೀರಾ? ಅಲ್ಲ ನೀವೇ ಹೋಗಿ ಏನಾದರೂ ಕೊಟ್ಟು ಬರ್ತೀರಾ? ಅದೆಲ್ಲ ಇಲ್ಲ, ರೆಡಿ ಮಾಡಿ ಇಡ್ತೀರಾ? ಜನ ಇಲ್ಲ, ಕೊಂಡೋಗ್ತಾರೆ. ನೀವು ಎಷ್ಟು ಬೇಕು ಅಷ್ಟು ಪಾರ್ಸೆಲ್ ರೆಡಿ ಮಾಡಿ. ಈಗ ಫಂಕ್ಷನ್ಗೆ ಕೆಲವರು ಗೋಬಿ ಆರ್ಡರ್ ಅಂತ ಹೇಳ್ತಾರೆ. ಮೇಡಮ್ ನಮಗೆ ಎಷ್ಟು ಬೇಕು, ಒಂದು 25 ಪ್ಲೇಟ್ 30 ಪ್ಲೇಟ್ ಬೇಕು, ಹಾಗೆ ಏನಾದರೂ ಆಪ್ಷನ್ ಇದೆ ನಿಮ್ಮಲ್ಲಿ? ಕೆಲವೊಮ್ಮೆ ಕ್ಯಾಂಟೀನಲ್ಲಿ ತರಕಾರಿ ಊಟದ ಕ್ಯಾಂಟೀನ್ ಹೀಗೆಲ್ಲ ಮಾಡಿಕೊಡ್ತೇವೆ. ಸಣ್ಣ ಸಣ್ಣ ಕ್ಯಾಂಟೀನ್ ಹಾಗೆ ಫೋನ್ ಮಾಡಿದ್ರೆ ಬರ್ತದೆ. ಪಾರ್ಸೆಲ್ನ ವಿಷಯಕ್ಕೆ ಬರೋದಾದ್ರೆ ಒಂದು ಎಷ್ಟು ಪ್ಲೇಟ್ ನಿಮಗೆ ಮಾಡಿ ಫೋನ್ ಮಾಡಿ ಹೇಳಿದ್ರೆ ಎಷ್ಟು ಪ್ಲೇಟ್ ಮಾಡಿ ಇರ್ತೀರಾ? ಹೇಗೆ ಎಷ್ಟು ಬೇಕಾದ್ರೆ ಲೆಕ್ಕ ಇಲ್ಲ. ಕೆಲವೊಮ್ಮೆ
4-5 ಹೆಚ್ಚಾಗಿ ಅಷ್ಟೇ. ಅಷ್ಟೇ. ಕೆಲವೊಮ್ಮೆ ಇಲ್ಲೇ ಬಂದು 10 ಪ್ಲೇಟ್ ಹಾಗೆ ತಕೊಂಡು ಹೋಗುವ ಮಾಡ್ತಾರೆ. Okay. ಈಗ ಮೊಬೈಲಲ್ಲಿ ಫೋನ್ ಪೇ, ಗೂಗಲ್ ಪೇ ಸಮಥಿಂಗ್ ಎಲ್ಲ ಇದೆ, ಅದು ಕೂಡ ಉಂಟಾ? ಹಾಗಾದ್ರೆ ಗ್ರಾಹಕರಿಗೆ ಯಾವುದು ತೊಂದರೆ ಇಲ್ಲ. ಹಣ ಇಲ್ಲದೇನು ಕೂಡ ಇಲ್ಲಿಗೆ ಬರ್ಬೋದು, ಮೊಬೈಲ್ ಹಿಡ್ಕೊಂಡು ಬರ್ಬೇಕು ಅಲ್ಲ. ಮೊಬೈಲ್ ಒಂದು ವೇಳೆ ಹಣ ಇಲ್ಲ, ಮೊಬೈಲು ಇಲ್ಲ, ಹಾಗೆ ಎಂತಾದ್ರು ಯಾರು ತಿಂದು ಹೋಗಿದ್ದಾರೆ ಇಷ್ಟವರೆಗೆ? ಆಗಿದೆ. ಅದಕ್ಕೆಂತ ಮಾಡಿದ್ದೀರಾ ತಾವು? ಎಂತ ಮಾಡಿ? ಮೋಸ ಸಹ ಮಾಡಿದ್ದಾರೆ 2-3 ಜನ. ಹೌದಾ? ಅಂದ್ರೆ ತಕೊಂಡೋಗಿ ಎಂತ ಬಿಲ್? ಅಲ್ಲ, ಹುಡುಗರು ತಿಂದ್ರು, ಮತ್ತೆ ಕಡೆಗೆ ಹೇಳಿದ್ರು ನಾವು ಪರ್ಸ್ ಬಿಟ್ಟು ಬಂತು ತಕೊಂಡ್ ಬರ್ತೇವೆ ಆಯ್ತು ಅಂತ. ಕಡೆಗೆ ಹೇಳಿದ್ರು ಇಲ್ಲ, ಒಂದು ಗಾಡಿಯಲ್ಲಿ ಇಟ್ಟು ಹೋಗ್ತೇವೆ, ಒಂದು ಗಾಡಿ ಆಯ್ತು. ನಾನು ನನ್ನ ಮಗನ ಹತ್ರ ಹೇಳಿದೆ, ಅವರು ಈಗ ನೋಡು ನಾವು ಅಂಗಡಿ ಬಂದ್ ಆಗೋ ತನಕ ಇದು ಮಾಡ್ತಾರೆ, ಮತ್ತೆ ಗಾಡಿ ತಕೊಂಡು ಹೋಗ್ತಾರೆ. ಮತ್ತೆ ಗಾಡಿ ಇಲ್ಲೇ ಇತ್ತು, ಅವ್ರು ಹೋಗಿದ್ರು. ಕಡೆ ನಾವು ಅಂಗಡಿ ಬಂದ್ ಮಾಡಿ ಈಚೆ ಬರುವಾಗ ಅವ್ರು ಗಾಡಿ ತಕೊಂಡು ಆಮೇಲೆ ಹಸ್ಬೆಂಡ್ ಹತ್ರ ಹಾಗೆ ವಾಮನೆಯನ್ನು ತೋರಿಸಿ 170 ರೂಪಾಯಿ ತಿಂತಾರೆ. ಅದಲ್ಲ, ಹಾಗೆ ಮಾಡೋರು ಕೂಡ ಇದ್ದಾರೆ. ವ್ಯಾಪಾರ ಅಂದ್ಮೇಲೆ ಹೀಗೆ ಅಲ್ಲ. ಮೇಡಮ್, ಈಗ ನನ್ಗೇನ್ ಕೊಡ್ತೀರಾ ತಿನ್ಲಿಕ್ಕೆ? ಗೋಬಿ, ಚಟ್ಟಂಬಡೆ ಸ್ಪೆಷಲ್ ಗೋಬಿ ಅಂತ ಹೇಳಿದ್ರಲ್ಲ, ಗೋಬಿ ಕೊಡಿ ನೋಡು. ಚಟ್ಟಂಬಡೆ ಮತ್ತೆ ಒಂದು ತಗೊಳ್ತೇನೆ. ಈಗ ನಾನು ಸಖತ್ತಾಗಿರುವಂತ ಟೇಸ್ಟ್ ಆಗಿರುವ ಗೋಬಿ ರೆಡಿ ಆಗಲಿ. ವೀಕ್ಷಕರೇ, ದುರ್ಗಾ ಕ್ಯಾಂಟೀನ್ನಲ್ಲಿ ಗೋಬಿ ಮಾಡಿದ್ದಾರೆ, ಇಟ್ಟಿದ್ದಾರೆ. ಈಗ ತಿನ್ನೋದು ಒಂದೇ ಬಾಕಿ. ಸಖತ್ತಾಗಿದೆ ವೀಕ್ಷಕರೇ. ಯಾಕಂತ ಹೇಳಿದ್ರೆ ಎಲ್ಲನೂ ಇದೆ. ಕೆಲವರು ಮಾಡ್ತಾರೆ, ಸ್ವಲ್ಪನೇ ಖಾರ ಇರ್ತದೆ, ಸಿಹಿ ಇರ್ತದೆ, ಆದರೂ ಕೂಡ ಇವರ ಗೋಬಿ ಅಷ್ಟೇ ರುಚಿಯಾಗಿದೆ, ಟೇಸ್ಟ್ ಆಗಿದೆ. ವೀಕ್ಷಕರೇ, ಇಲ್ಲಿಂದ ಆದಿಉಡುಪಿ ಜಂಕ್ಷನ್ಗಿಂತ ರೈಟ್ ತಗೊಂಡ್ರೆ ಡೈರೆಕ್ಟ್ ರೋಡ್, ಒಂದೇ ರೋಡು ಡೈರೆಕ್ಟ್ ಮಲ್ಪೆಗೆ ಕೂಡ ಜಾಯಿಂಟ್ ಆಗ್ತದೆ. ಒಂದು ವೇಳೆ ಮಲ್ಪೆಗೆ ಬಂದವರು ಇದ್ದರೆ ದಯವಿಟ್ಟು ಒಮ್ಮೆ ಈ ಕಡೆ ಬಂದು ನೋಡಿ. ಅಡ್ರೆಸ್ ಹಾಗೇನೆ ಫಸ್ಟಲ್ಲಿ ಹೇಳಿದ್ದೇನೆ ಎಲ್ಲಿ ಬರುತ್ತೆ ಅಂತ. ಅದನ್ನು ನೋಡಿಕೊಂಡು ಬನ್ನಿ. ಇಲ್ಲದ್ರೆ ನಿಮ್ಮ ಟಿ ವಿಯ ಮೇಲೆ ಇವರದ್ದೇ ನಂಬರ್, ಕಾಂಟ್ಯಾಕ್ಟ್ ನಂಬರ್ ಕೂಡ ಹಾಕ್ತೇವೆ. ಅದಕ್ಕೊಂದು ಕಾಲ್ ಮಾಡಿ ಕೇಳಿ ಎಲ್ಲಿ ಅಡ್ರೆಸ್ ಅಂತ ಇಲ್ಲಿಗೆ ಬನ್ನಿ. ಸಖತ್ತಾಗಿದೆ. ಯಾಕಂದರೆ ಅದನ್ನು ಹೇಳಿದೆ, ಚಟ್ಟಂಬಡೆ 5 ರೂಪಾಯಿಗೆ ಒಂದು ಚಟ್ಟಂಬಡೆ ಎಲ್ಲೂ ಸಿಗಲ್ಲ, ಆದರೆ ಇಲ್ಲಿ ಸಿಗುತ್ತೆ. ಇಷ್ಟು ಎಪಿಸೋಡ್ ಮಾಡಿದ್ರೆ ನಮಗೆ ಎಂತ ಗೊತ್ತಿದೆ ಎಲ್ಲಿ ಯಾವ ರೇಟ್ ಹೆಂಗಿದೆ ಅಂತ. ಅದು ಕೂಡ ಚಟ್ಟಂಬಡೆಗೆ ಫಸ್ಟ್ ರೇಟ್ ಇಲ್ಲಿಗೆ ಓನ್ಲಿ 5 ರೂಪೀಸ್. ಆದರೆ ಏನಪ್ಪ ಆಡುವರು ಕೆಲವರು ದೇವಣ್ಣ 6 ಪಂತ್ ಮೇಲೆ ಕೂಡ ಅರೆಗಿಲ್ಲ ಕೆಲವು ಕೋಡಿ ಮಂಗೆ ಮಲ್ದೇರು ಗೋಬಿ ಬಂದು ಕ್ಯಾಬೇಜ್ ಪೂರ ಮಿಕ್ಸ್ ಮಲ್ತು ಪೂರ ಪಾರ್ದೇರ್ದಾನೆ ಆ ಬೇಜಾರ್ಡ್ 6 ಪಂಡೇರು ಮೂಲ ಗೋಬಿ ಪಂಡ ಗೋಬಿ ಪಾಡುವರಿಗೆ ಬೇಕಾ ಮೇರ್ನ ಕ್ವಾಂಟಿಟಿ ಆತೆ ಈತು ಕೊರ್ಪಿಜರು ಒಂಜಿ ಪ್ಲೇಟು ಹೊರ ತಿನ್ನಗ ಬಂಜರ ಅವಡು ಆತು ಕೊರ್ಪಿರು ಅಂಚಾಂಡ ಮಾತ್ರ ನಮ್ಮ ಕುಡೋರಿನ ಲೆಸನ್ ಬರ್ಪ ಇಲ್ಲಾಗ್ಲ ಪತಂ ಪೋಪ ಅಂಚೆನೆ ಮೇರೆಗ್ಲ ಒಂಜಿ ಬಿಸ್ನೆಸ್ ಆಪು. ಸಖತ್ತಾಗಿರುವಂಥ ಗೋಬಿ ಕೊಟ್ಟರು. ಹಾಗೆಯೇ ಒಂದು ಚಟ್ಟಂಬಡೆ ತಗೊಳ್ಳು, ಯಾಕಂದ್ರೆ ಗೋಬಿ ಬಗ್ಗೆ ಹೇಳಿದೆ ಟೇಸ್ಟ್ ಸಖತ್ತಾಗಿರೋ, ಯಾಕಂದ್ರೆ ಅವರು ಆಟೋದವರು ಕೂಡ ಹೇಳಿದರು ಸಖತ್ತಾಗಿ ಮಾಡ್ತಾರೆ ಅಂತ. ಒಂದು ಸಿಂಗಲ್ ಚಟ್ಟಂಬಡೆ ತಗೊಳ್ತೇನೆ ನೋಡುವ 5 ರೂಪಾಯಿ ಚಟ್ಟಂಬಡೆ ಹೇಗಿದೆ ಅಂತ. ಓಕೆ ಮೇಡಮ್, ಒಂದು ಚಟ್ಟಂಬಡೆ ಕೊಡಿ ಸಾಕು. ಓಕೆ, ಇದೆ ವೀಕ್ಷಕರು ನೋಡಿ ಕರೆಕ್ಟಾಗಿ 5 ರೂಪೀಸ್ಗೆ ಒಂದು ಚಟ್ಟಂಬಡೆ ಸಿಗೋದು ಇಲ್ಲಿಯೇ ಇದೆ ನೋಡಿ. ಎಲ್ಲೂ ಸಿಗಲ್ಲ ಚಟ್ಟಂಬಡೆ, ಹಂಗಿದೆ. ಯಾಕಂದರೆ ರೋಸ್ಟ್ ಆಗಿ ತುಂಬಾ ಟೇಸ್ಟ್ ಆಗಿದೆ, ಅದಕ್ಕೆ ಹೇಳಿದ್ರು. ಇವರ ಒಂದು ಕೈಗುಣ ಹೇಳಿದ್ರೆ ಕೈಗುಣ. ಯಾಕಂತ ಹೇಳಿದ್ರೆ ಎಲ್ಲ ಯಾವುದೇ ಫುಡ್ ಮಾಡಲಿ ಇವತ್ತೊಂದು ಏನೋ ಒಂದು ಕೈ ಚಳಕಿದೆ. ಆಗನೇ ಅವರೊಂದು 2 ಸಾಂಗ್ ಹೇಳಿದರು, ಅದು ಕೂಡ ಅಷ್ಟೇ ಒಂದು ಮೆಲೋಡಿ ಆಗಿತ್ತು. ನಮಗೆ ಕೇಳಲಿಕ್ಕೆ ಇನ್ನೂ ಕೂಡ ಕೇಳುವ ಅಂತ ಆಗ್ತದೆ ನೋಡುವ. ಹಾಗೆಯೇ ತಿಂಡಿಯಲ್ಲೂ ಕೂಡ ಹಾಗೆ
ಸಖತ್ತಾಗಿ ಮಾಡ್ತಾರೆ. ಈಗ ಮಳೆಗಾಲದಲ್ಲಿ ಓನ್ಲಿ ಚಹಾ ಮಾಡ್ತಾರೆ. ಅದೇ ಸೆಕೆಗಾಲ ಬೇಕಾದರೆ ಜ್ಯೂಸ್ ಏನಾದರೂ ಮನೆಯಿಂದ ಮಾಡಿದ್ದ ಬಾಟ್ಲೆ ಸಮಥಿಂಗ್ ಏನಾದರೂ, ಯಾಕಂದರೆ ತಿಂದಮೇಲೆ ಏನಾದರೂ ಕುಡಿಯೋಕ್ಕೆ ಬೇಕೇ ಬೇಕು. ಇಲ್ಲಾಂದರೆ ಕೆಲವರಿಗೆ ಪ್ರಾಬ್ಲಮ್ ಇರ್ತದೆ, ಗಂಟಲಲ್ಲಿ ಇಳಿಯಲ್ಲ, ಹಾಗೆ ಏನಾದರೂ ಇರ್ತದೆ. ಅದಕ್ಕೋಸ್ಕರ ಟೀನಾದರೂ ಒಂದು ಬೇಕೇ ಬೇಕು. ಸರ್ ನಮಸ್ತೆ. ನಮಸ್ತೆ. ತಮ್ಮ ಹೆಸರು ಸರ್? ಸುರೇಶ್ ಅಂತ. ಸುರೇಶ್, ತಾವು ಏನು ಕೆಲಸ ಮಾಡ್ಕೊಂಡಿದ್ದೀರಾ? ನಾನು ಸೆಕ್ಯೂರಿಟಿ ಸೂಪರ್ವೈಸರ್ ಆಗಿದ್ದೆ. ಎಲ್ಲಿ? ಸೆಕ್ಯೂರಿಟಿ ಸೂಪರ್ವೈಸರ್. ಎಲ್ಲಿ? ಆಭರಣ ಮೋಟರ್ಸಾ? ಓಕೆ ಸರ್. ಈ ಕ್ಯಾಂಟೀನ್ನ ಬಗ್ಗೆ ಏನು ಹೇಳ್ತೀರ ತಾವು? ನಿಮ್ಮದೇ ಅರ್ಧಾಂಗಿನಿಯ ಒಂದು ಕ್ಯಾಂಟೀನ್, ಹೌದಾ? ನೀವೊಂದು ಹೇಗೆ ಅವರಿಗೆ ಸಪೋರ್ಟ್ ಮಾಡ್ತೀರಾ? ಫುಲ್ ಸಪೋರ್ಟ್ ಮಾಡ್ತೀನಿ ಎಲ್ಲ ವಿಷಯ. ಯಾಕಂದರೆ ಅವರು ಆಗತಾನೆ ಹೇಳಿದರು ಎಲ್ಲ ಮನೆಯಿಂದಲೇ ಎಲ್ಲ ರೆಡಿ ಮಾಡ್ಕೊಂಡು ಬರುವುದಂತ. ನೀವು ಕೂಡ ಹೆಲ್ಪ್ ಮಾಡ್ತೀರಂತೆ ಅದಕ್ಕೆ ಎಲ್ಲಾನು. ನಿಮ್ಮದು ಒಂದು ಒಂದು ಕೈ ಅವರಾದರೆ ಇನ್ನೊಂದು ಕೈ ನೀವು ಅಲ್ಲ, ಎರಡು ಒಟ್ಟಾದರೆ ಮಾತ್ರ ಒಂದು ಯಾವುದೇ ಒಂದು ಉದ್ಯಮ ಆಗಲಿ ಅದು ಮುಂದುವರಿಸಲಿಕ್ಕೆ ಸಾಧ್ಯ. ನಿಮ್ದು ಸಂಪೂರ್ಣ ಬೆಂಬಲ ಇದೆ ಅಂತ. ನೀವು ಏನು ಹೇಳ್ತೀರಾ ಅವ್ರ ಬಗ್ಗೆ, ನಿಮ್ಮ ಹೆಂಡತಿಯ ಬಗ್ಗೆ ಏನು ಹೇಳ್ತೀರಾ? ಖುಷಿ ಆಗ್ತದೆ ಅವಳು ವ್ಯಾಪಾರ ಮಾಡೋದು. ಮತ್ತೆ ಈ ಕ್ಯಾಂಟೀನನ್ನು ಒಳ್ಳೆ ರೀತಿಯಲ್ಲಿ ನಡೆಸ್ತಾಳೆ, ಮತ್ತೆ ಶುಚಿಯಾಗಿ ರುಚಿಯಾಗಿ. ಖಂಡಿತ ಅದು ಒಳ್ಳೆಯ ಮಾತು. ಶುಚಿಯಾಗಿ ಮತ್ತು ರುಚಿಯಾಗಿ ಇದ್ರೆ ಜನಗಳಿಗೆ ಕೂಡ ಒಳ್ಳೆಯದು ಅಲ್ಲ. ಒಮ್ಮೆ ಬಂದವರು ಇನ್ನೊಮ್ಮೆ ಬರ್ತಾರೆ. ಮತ್ತೆ ಅವರು ಒಳ್ಳೆ ಗಾಯಕಿ ಕೂಡ. 1-2 ಸಾಂಗ್ ಹೇಳಿದರು, ಸಖತ್ತಾಗಿತ್ತು. ಹೇಗೆ ಅಂದ್ರೆ ಅವರು ನೀವು ಏನಾದ್ರು ಕಳಿಸ್ತೀರಾ ಎಲ್ಲಿ ಅದು ಫಂಕ್ಷನ್ ಇದ್ರೆ ಸಿಂಗ್ ಮಾಡಕ್ಕೆ? ಅದು ಕಳಿಸೋದಂದ್ರೆ ಇಲ್ಲೆಲ್ಲ ಸ್ಟೇಜಲ್ಲೆಲ್ಲ ಹಾಡ್ತಾರೆ. ನಿಮ್ದು ಎಲ್ಲ ಸಪೋರ್ಟ್ ಇದೆ. ನೀವು ಯಾವುದಕ್ಕೂ ಇಲ್ಲ ಅಂತ ಹೇಳಲ್ಲ. ಏನು ಮಾಡು, ನಿನ್ನ ಹಿಂದೆ ನಾನಿದ್ದೇನೆ ಅಲ್ಲ, ನೀನು ಮುಂದೆ ಹೋಗು, ನಿನ್ನ ಹಿಂದೆ ನಾನಿದ್ದೇನೆ ಯಾವುದಕ್ಕೂ ಅಲ್ಲ. ಹಾಗೇನೆ ಇರ್ಬೇಕು ಸರ್. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಅರ್ಥಪೂರ್ಣವಾದ ಮಾತು. ನೀನು ಯಾವುದೇ ಕೆಲಸ ಕರೆಕ್ಟಾಗಿ ನೀಟಾಗಿ ಮಾಡು, ನಿನ್ನ ಹಿಂದೆ ನಾನಿದ್ದೇನೆ. ಇದೊಂದು ಬಾಯಿಂದ ಬಂತು. ಹೀಗೇನೆ ಎಲ್ಲರೂ ಯಾರೆಲ್ಲ ನೋಡ್ತಾ ಇದ್ದೀರಿ, ಹೀಗೇನೆ ಎಲ್ರಿಗೊಂದು ಪ್ರೋತ್ಸಾಹ ಅಂತ ಬೇಕು. ಅದು ಇದ್ದರೆ ಮಾತ್ರ ನಾವು ಜೀವನದಲ್ಲಿ ಮುಂದೆ ಬರಲಿಕ್ಕೆ ಸಾಧ್ಯ ಅಲ್ಲ ಸರ್? ಸರಿ ಸರಿ. ಎಸ್, ಖಂಡಿತ. ಸರ್, ಈ ಕ್ಯಾಂಟೀನ್ ಬಗ್ಗೆ ಕಟ್ಪಂಡೇರು ಆರು ಎಂಕಲೆ ಮಸ್ತ್ ಹೆಲ್ಪ್ ಮಲ್ದೇರು ಈ ಕ್ಯಾಂಟೀನ್ ವಿಷಯ ಪೂರ ಬಂದ ಎಂಚ ಸರ್ ಈ ಕ್ಯಾಂಟೀನ್ ಬಗ್ಗೆ ಹೆಲ್ಪ್ ಮಲ್ದಿನ ಬಂದಲ್ಲ ಗವರ್ಮೆಂಟ್ ಲ್ಯಾಂಡ್ ಬಟ್ ಕೇಂದ್ರ 2-3 ಜೀವೋಲಿ ಅದೇ ನಮ್ಮ ಇರ್ನ ಅಂಗಡಿ ಮೂಲೆ ಇರ್ನ ಹೋಯ್ತಾ ಎಲೆಕ್ಟ್ರಿಕಲ್ ಶಾಪ್ ಕೆಲವರು ಬಂದ್ವಿ ಎನ್ನ ಎದುರ್ದ ಅಂಗಡಿ ದೀಪನ ತಪ್ಪು ಎನ್ನ ಅಂಗಡಿದ ಮೋನೆ ತೋಜುಜಿ ಅದು ಕೆಲವರು ಎಪ್ಪುಂಡು ಅತ್ತಂದೆ ದೇಪನ ಯಾನೊಂದು ಗಾಡಿ ಕಂತಿ ಐಕು ಅಡ್ಡ ಅಡ್ಡ ಹಾಕೊಂಡು ಅಡಚಣೆ ಹಾಕೊಂಡು ಅಂಚ ಈರೊಂದು ಮಲ್ಪ್ಲೆ ಯಾನೊಲ್ಲೆ ನಿಕೊಲಟು ನಿಕಲ್ ದುಂಪೋಲೆ ಪಂದಿರ್ಲ ಪೊರ್ಲುದ ಪಾತೆರ ಬಂತಾರೆ ಆಕಲ್ ಮಲ್ತೊಂದುಲ್ಲೆ ಅದೇ ನಂಗೆಲ್ಲ ಪ್ರಾಬ್ಲಮ್ ಇಜ್ಜೈತೆ ಯಾಕಂದ್ರೆ ನಮ್ಮ ಕಾಂಡೆ ಪೋಂಡ ಬೇಲೆ ಪಿದಾಡಿ ಇತ್ತಂಡ ಪಿದೇ ಸೈಡ್ ಇಡಿಪ್ನಾಗ್ತದೆ ಅಂಚೆದಾಗ್ಲಿ ಎಂಡದಲ್ಲ ಪ್ರಾಬ್ಲಮ್ ಬರೋ ಸಾಧ್ಯ ಮಲ್ಪ್ಲೆ ಮಾತ್ರ ಗವರ್ಮೆಂಟ್ ಲ್ಯಾಂಡ್ ಖಂಡಿತ ತಿಂಡಿ ಪೂರ ಬಾರಿ ಶೋಕ ಮಸ್ತ್ ಈತ ಗಿರಾಕಿ ಉಳ್ಳೆ ತೊಂದ್ರೆ ಬರ್ಪೇರು ತಿನ್ಪೇರು ಎಂಕಲ ಪಾರ್ಸೆಲ್ ಬಾರಿ ಶೋಕ ಯಾರು ಯೂಸ್ ಮಾಡ್ಕೊಂಡು ಎಣ್ಣೆಲ್ಲ ಗೊತ್ತು ಡೈಲಿ ಕಂತು ಚೇಂಜ್ ಮಾಡ್ಪೇರು ಇತ್ತಿನೇ ಮಾಡುತ್ತಾರೆ ಡೈಲಿ ಪಕೆಟ್ ಕಣಪೇರು ಏನೇ ತೂಪೈತೆ ಈ ಕೆಲವೇರು ಒಂಜು ವಾರ ಡೈಲಿ ಡೈಲಿ ಹಾಕ್ಲ ಕೆಲವೇರು ನೆಂಚೊಪ್ಪು ಮಂಡ ನಂಗೆ ಬಿಸ್ನೆಸ್ ಆಂಡ ಜನಕ್ಕೂ ಪತೋಪಿನಕಲ್ ಈನ ತಿನ್ನಡಕಲಿ ಬಂಜಿ ಮೇನೆ ಅವಡು ಈನ ಅಕ್ಕಲ ಸಂಬಂಧ ನಂಗೆ 4 ಕಾಸ ಅವಡು ಅತ್ತಂದೆ ಮೇರ್ನ ಅಂಚತ್ತೆ ಮೇರ್ನ ಶುದ್ಧ ಪರಿಶುದ್ಧ ಖಂಡಿತ ಆಯ್ತ ಬಗ್ಗೆ ರಡ್ಡು ಬಾತಿರ ಹೆಜ್ಜೆ ಅದೇ ಖಂಡಿತ. ಓಕೆ ಅಂಚ ಓಕೆ ವೀಕ್ಷಕರೇ ಮಸ್ತ್ ಖುಷಿಯಾಯಿನ ಪಾತೆರ ಆರೆ ಪಂಡೆ ಇರ್ತಲೆ ಶುದ್ಧ ಪರಿಶುದ್ಧ ಬೋಡಂಡ ನಿಕಲಿಗೆ ಇಡಿಗೆ ಬೋಡು ತಿನ್ರಿ ಚಟ್ಟಂಬಡೆ ಆವಡು ಗೋಬಿ ಆವಡು ದೇಪಂಡೆ ಯಾನ್ ಚಟ್ಟಂಬಡೆಲ್ ತಿಂಡೆ ಗೋಬಿಲ ತಿಂಡೆ ₹5 ತೊಲಿ ಓಲ್ಲ ಇಜ್ಜಿ ಮಲ್ಪೇಡು ಆವಡು ನಂಗೆ ಚಟ್ಟಂಬಡೆ ₹5 ಸಿಕ್ಕುನ ಓಲ್ಪಲ ಮೂಲೆ ಪಂದ್ ಬಂದು ಅದೇ ₹5 ಒಂದು ₹50 ಬಸ್ ಉಂಡ ಕೆಲವು ಐಜಿ
ಅತ್ತಂದೆ ಅರ್ಬನ್ ಪೇರು ಎಂಕು ಲಾಸ್ ಆಂಡಲ್ಲ ಮಲ್ಲೆಜ್ಜಿ ಆಂಡ ಏನೋ ಕೂಡ ರೇಟ್ ಜಾಸ್ತಿ ಮಲ್ ಪೂಜೆ ಬಂದು ಪಕ್ಕ ರೇಟ್ ಜಾಸ್ತಿ ಮಲ್ತ ನೀನು ಮಂಡ ಆ ಮೇರು ತುಂಬ ಕಮ್ಮಿ ಇಡ್ತೀರು ಇತ್ತೊಂಚೂರು 4-3 ಆತನು ಜಾಸ್ತಿ ಮಲ್ದಿರು ಅವಲ ಬರ್ಪು ಕೆಲರೆ ಜನಕ್ಕೂಲ ಮನಸ್ಥಿತಿ ಉಂಡತೆ ಪಾತೆರೆಗೆ ಆಗ್ಲೇ ಆಕ್ಚುಲಿ ಆಗ್ಲೇ ಪ್ರಾಬ್ಲಮ್ ಉಂಡ ಉಳ್ಳೇರ ಆಗ್ಲೇ ಬಾಡಿಗೆದಿಲ್ಲ ಕಿಂಜನಂಜಿ ಮಲ್ತು ಪತಂಬ ಇಲ್ಲ ರೈ ಕಸದ ಎಂಕ್ ನಮ್ಮಡಗಲ ಕೊರ್ರಾಜಿ ನಮ್ಮ ಹೆಲ್ಪ್ ಆಪಿನ ಹೆಲ್ಪ್ ಮಾಡ್ತಾರೆ ಖಂಡಿತ ನಮ್ಮ ಕೊರ್ರಾಜಿ ಮಲಕಲೆ ಕೇನಾಗ ನಮ್ಮ ಬಾಡಿಗೆದಿಲ್ಲ ಇಪ್ಪನಾರ್ಲ ಕಂಡಲ್ಲ ಒಂಜಿ ಎಲ್ಲ ವಾಚ್ಮ್ಯಾನ್ ಮೇಲೆ ಇಪ್ಪನು ಅಂಚಾದಿಪ್ಪನಾಗ ಆವಡ್ ನಮ್ಮ ಜನಕ್ಕೂ ಸಪೋರ್ಟ್ ಮಾಡ್ತಾನೆ ಮಾತ್ರ ತೀರ್ಲ ತಲೆ ವೀಕ್ಷಕರ ಕೇಂದ್ರದ ಬಾರಿ ಶೋಕದ ಪಾತ್ರೆ ವ್ಯಾಪಾರ ನಮ್ಮ ಕುಡಿಯೋರಿಗೆ ಹೆಲ್ಪ್ ಮಲ್ತಂದು ಇಪ್ಪೊಡಿ ಅದಾಗ ಮಾತ್ರ ನಂಗೆ ನಮ್ಮ ಏರಾಣ್ಲ ಹೆಲ್ಪ್ ಮಲ್ಪಿಜನ್ನ ಮಿತ್ತುಕೊಳ್ದಿನ ದೇವರಾಣ್ಲ ಒಯ್ಟ್ ಆಡ್ಲ ನಂಗೆ ಆ ರೂಪೋಡ ಆಡ್ಲ ಹೆಲ್ಪ್ ಮಲ್ಪಿರು ಓಕೆ ಸರ್ ಮಸ್ತ್ ಖುಷಿ ಆಯ್ನ ಪಾತ್ರೆ ಅವಡ್ ದೇವರ ಹೆಲ್ಪ್ ಮಾಡಿ ವೀಕ್ಷಕರೇ ನೋಡಿದ್ರಲ್ಲ ದುರ್ಗಾ ಕ್ಯಾಂಟೀನ್ನ ಸೂಪರ್ ಆದ ತಿಂಡಿ ಇದ್ದಾರೆ ಮಾಲಕರು ಅವರಿಗೆ ನಮ್ಮ ಸ್ಪಂದನ ಟಿವಿ ಗಲ್ಲಿ ಫುಡ್ ವತಿಯಿಂದ ಸ್ಮರಣಿಕೆ ಸರ್ ಅಲ್ಲಿ ನೋಡಿ ಓಕೆ ಮೇಡಮ್ ಸರ್ ಹಾಗೇನೆ ನಿಮ್ಮ ಉದ್ಯೋಗ ನಿಮ್ಮದು ಏನು ಕನಸು ಇದೆ ಅದು ಎಲ್ಲನೂ ನನಸಾಗಲಿ ಇನ್ನು ಮುಂದೆ ಕೂಡ ಇಷ್ಟು ಸಣ್ಣದಂತ ಎಣಿಸ್ಬೇಡಿ ಇದು ದೊಡ್ಡ ಕ್ಯಾಂಟೀನ್ ಇನ್ನು ಕೂಡ ಇದಕ್ಕಿಂತ ದೊಡ್ಡ ಮಾಡಿ ಸ್ವಲ್ಪ ಹೋಟೆಲ್ ಮಾಡಿ ಏನಾದರೂ ಬಿಸ್ನೆಸ್ ಇಂಪ್ರೂವ್ ಆಗಲಿ ಸರ್ ಕಟ್ಟ ಗಡೆಯದಾಗಿ ವೀಕ್ಷಕರಿಗೆ ನಿಮ್ಮದೊಂದು ಮಾತು ಮತ್ತು ಊರಿನವರು ತುಂಬ ಸಹಕಾರ ಮಾಡಿದ್ದಾರೆ ಖಂಡಿತವಾಗಲಿ ಸ್ಪಂದನ ಟಿ ವಿಯವರಿಗೆ ಧನ್ಯವಾದವನ್ನು ಅರ್ಪಿಸುತ್ತೇನೆ ಖಂಡಿತ ಓಕೆ ವೀಕ್ಷಕರೇ ನೋಡಿದ್ರಲ್ಲ ಊರಿನವರು ತುಂಬಾ ಇವರಿಗೆ ಸಪೋರ್ಟ್ ಆಗಿದ್ದಾರೆ ಆದ್ದರಿಂದ ನಮಗೆ ಏನು ಮಾಡಲಿಕ್ಕೆ ಇದೆ ಇನ್ನೂ ಕೂಡ ಮಾಡ್ತೇವೆ ಅಂತ ಹೇಳಿ ಇವರ ಛಲ ಬಿಡಲಿಲ್ಲ ನೋಡುವ ವೀಕ್ಷಕರೇ ಈ ವಾರದ ಗಲ್ಲಿ ಫುಡ್ ಇಲ್ಲಿಗೆ ಮುಕ್ತಾಯಗೊಳಿಸ್ತೇವೆ ಮಹಿಮಾ ಕೊಕೊನಟ್ ಆಯಿಲ್ ಸುಭಾಷ್ ನಗರ ಶಂಕರ್ಪುರ ಇವರು ಅರ್ಪಿಸುವ ಸ್ಪಂದನ ಗಲ್ಲಿ ಫುಡ್ ಕಾರ್ಯಕ್ರಮವನ್ನು ಮುಗಿಸುವಂತ ಹೊರತು ಈ ವಾರ ನೋಡಿದ್ರಿ ದುರ್ಗಾ ಕ್ಯಾಂಟೀನ್ ಹಾಗೆಯೇ ಮುಂದಿನ ವಾರ ಇನ್ನೊಂದು ಹೊಸತೊಂದು ಗಲ್ಲಿ ಫುಡ್ ಜೊತೆ ನಾನು ನಿಮ್ಮ ಜೊತೆ ಬರ್ತೀನಿ ರಾಕೇಶ್ ಕಡ್ಪಾಡಿ ಅಲ್ಲಿವರೆಗೆ ನಮಸ್ಕಾರ 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 ಬಾಯ್ ಸ್ಪಂದನ ಗಲ್ಲಿ ಫುಡ್ ಪ್ರಾಯೋಜಕರು ಮಹಿಮಾ ಕೋಕೋನಟ್ ಆಯಿಲ್ ಸುಭಾಷ್ ನಗರ ಉಡುಪಿ.